ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಯ್ದುಕೊಳ್ಳಲು ದಿನದ 24 ಗಂಟೆಯೂ ಕರ್ತವ್ಯ ನಿರ್ವಹಿಸುವ ಪೊಲೀಸರಿಗೆ ನೆಮ್ಮದಿ ಮರೀಚಿಕೆ ಅಂತಾನೆ ಹೇಳಬಹುದು. ಈ ಹಿನ್ನೆಲೆಯಲ್ಲಿ ಕೊಂಚ ರಿಲ್ಯಾಕ್ಸ್ ಮಾಡಲು ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ 2 ದಿನಗಳ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ನಗರದಲ್ಲಿ ಆಯೋಜಿಸಿತ್ತು. ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಆರಂಭಗೊಂಡ ಈ ಕ್ರೀಡಾಕೂಟಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಪಟು ಎಂಆರ್ ಪೂವಮ್ಮ ಚಾಲನೆ ನೀಡಿದರು. ಮಂಗಳೂರು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, ಉಪ ಪೊಲೀಸ್ ಆಯುಕ್ತರಾದ ಉಮೇಶ್ ಪಿ, ಸಹಾಯಕ ಆಯುಕ್ತರಾದ ಗೀತಾ ಕುಲಕರ್ಣಿ, ಪಿಎ ಹೆಗಡೆ, ಧನ್ಯಾ ನಾಯಕ್ ಮತ್ತಿತರ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. 2 ದಿನಗಳ ನಡೆಯುವ ಈ ಕ್ರೀಡಾಕೂಟದಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಎರಡು ದಿವಸಗಳ ಕಾಲ ಮಂಗಳೂರು ನಗರ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ನಮ್ಮ ಮಾನ್ಯ ಪೊಲೀಸ್ ಕಮಿಷನರ್ ಆದಂಥ ಅನುಪಮ್ ಅಗರ್ವಾಲ್ ಸಾಹೇಬರು, DCP ಲಾ ಸಾಹೇಬರು ಆದಂಥ ಸಿದ್ಧಾರ್ಥ ಗೋಯಲ್ ಹಾಗೂ ನಮ್ಮ DCP ಕ್ರೈಮ್ ದಿನೇಶ್ ಕುಮಾರ್ ಅವರೆಲ್ಲ ಮಾರ್ಗದರ್ಶನ ಮೇರೆಗೆ ಮತ್ತು ಅವರ ಒಂದು ಸಲಹೆ ಮೇರೆಗೆ ನಮ್ಮ ಎಲ್ಲ ಏನು ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳಿಗೆ ಇದೊಂದು ಕ್ರೀಡಾಕೂಟವನ್ನು ನಮ್ಮ ಪೊಲೀಸ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಕೆಟಗರಿ ಇರ್ತದೆ. ಒಂದು ಸಿಬ್ಬಂದಿಗಳಿಗೆ, ಆಮೇಲೆ ವುಮೆನ್ ಆಫೀಸರ್ಸ್ಗೆ, ಆಮೇಲೆ ಮೆನ್ ಆಫೀಸರ್ಸ್ಗೆ. ಸೊ ವಿವಿಧ ಹಂತದಲ್ಲಿ ಗೇಮ್ಸ್ ಮತ್ತು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇರ್ತದೆ. ಸಿಬ್ಬಂದಿಗಳಿಗೆ 3 ಟ್ರ್ಯಾಕ್, 2 ಫೀಲ್ಡ್ ಅಥವಾ 2 ಫೀಲ್ಡ್ 3 ಟ್ರ್ಯಾಕ್, ಅದು ಅವರಿಗೆ ಮ್ಯಾಕ್ಸಿಮಮ್ ಅವರು ಸಿಲೆಕ್ಷನ್ ಮಾಡ್ಬೋದು. ಈ ನಮ್ಮ ವರ್ಷಂಪ್ರತಿ ಇದು ಹೆಚ್ಚಿನ ಟೈಮಲ್ಲಿ ನವಂಬರ್ ಡಿಸೆಂಬರ್ ಟೈಮಲ್ಲಿ ಆಗ್ತದೆ. ಅಂದರೆ ಸ್ವಲ್ಪ ಈಗ ಚಳಿಗಾಲ, ಆಮೇಲೆ ಸಾಧಾರಣ ಬಂದೋಬಸ್ತ್ ಈಗ ಸ್ವಲ್ಪ ಈ ಒಂದು 2 ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಈ ಟೈಮಲ್ಲಿ ಎಲ್ಲರ ಆರೋಗ್ಯವಾಗಿರಲಿ, ಸ್ವಲ್ಪ ಜಡತ್ವ ಜಾಸ್ತಿ ಈ ತಿಂಗಳಲ್ಲಿ ಚಳಿಗಾಲದಲ್ಲಿ. ಸೊ ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕಡೆ ಇದೇ ತಿಂಗಳಲ್ಲಿ ಇದೊಂದು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಂದರೆ ಸದಾ ಆ್ಯಕ್ಟಿವ್ ಆಗಿರಬೇಕು, ಹುರುಪಿನಿಂದ ಇರಬೇಕು ಮತ್ತು ದೈನಂದಿನ ಚಟುವಟಿಕೆ ಇರಬೇಕು. ಇದು ಅವರಿಗೆ 1 ವರ್ಷ ಮಾಡ್ತೀವಿ. ಅವರು ದಿನ ಅದನ್ನೇ ಕಂಟಿನ್ಯೂಸ್ ಅವರ ಲೈಫಲ್ಲಿ ಅವರು ಅಳವಡಿಸ್ಕೊಂಡು ಹೋಗ್ತಾರೆ. 800 ಮೀಟರ್ ಓಟದ ಪ್ರಾರಂಭಿಕ ಹಂತದ ಗೆಳೆಯ ಬಳಿ ಬಂದು ರಿಪೋರ್ಟ್ ಆಗಬೇಕು.